ನವೆಂಬರ್ 29ರಂದು ಪುತ್ತೂರಿನ ಮುಕ್ರಂಪಾಡಿ ಎಂಬಲ್ಲಿ ಕೇಶವ ನಾಯಕ್ ಎನ್ನುವ ವ್ಯಾಪಾರಿಗೆ 5 ಮಂದಿ ಅಪರಿಚಿತರು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು, ಈ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಪುತ್ತೂರು ವರ್ತಕರ ಸಂಘ ಪೊಲೀಸರನ್ನು ಒತ್ತಾಯಿಸಿದೆ. ಹಲ್ಲೆಗೆ ಒಳಗಾದ ಕೇಶವ ನಾಯಕ್ ಸಂಘದ ಸಕ್ರಿಯ ಸದಸ್ಯರಾಗಿದ್ದು, ವ್ಯವಹಾರದ ಹಿನ್ನೆಲೆಯಲ್ಲಿ ಈ ಹಲ್ಲೆ ನಡೆದಿರುವ ಸಾಧ್ಯತೆ ಇದೆ. ಹಲ್ಲೆ ನಡೆಸಿದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿದ ಸಂಘದ ಪದಾಧಿಕಾರಿಗಳು, ಒಂದು ವೇಳೆ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲರಾದಲ್ಲಿ ಸಂಘ ತನ್ನ ಮುಂದಿನ ನಡೆಯನ್ನ ತೆಗೆದುಕೊಳ್ಳಲಿದೆ ಅಂತ ಎಚ್ಚರಿಸಿದರು. ಈಗ ಒಂದು 2 ದಿನಗಳ ಹಿಂದೆ ನಮ್ಮ ಒಂದು ಸಂಘದ ಸದಸ್ಯರು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿರುವಂತಹ ಒಬ್ಬ ನಮ್ಮ ಆತ್ಮೀಯರಾದಂಥ ದರ್ಬೆಯ ಕಿರಣ್ ಎಂಟರ್ಪ್ರೈಸಸ್ಸಿನ ಮಾಲಕರಾದ ಶ್ರೀಯುತ ಕೇಶವ್ ನಾಯ್ಕ್ ಇವರು ತಮ್ಮ ವ್ಯಾಪಾರದ ನಿಮಿತ್ತ ಅವರ ವೃತ್ತಿಯ ಮಿತ್ರರ ಜೊತೆ ಅವರ ಸೈಟಿಗೆ ಹೋಗ್ತಾ ಇದ್ರು. ಅಂದ್ರೆ ಅವರು ಸಪ್ಲೈ ಮಾಡುವಂತ ಅವರ ವ್ಯವಹಾರದ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸೈಟಿಗೆ ಹೋದ ಸಂದರ್ಭದಲ್ಲಿ ಒಂದು 5 ಜನ ಅಪರಿಚಿತ ಯುವಕರ ತಂಡವು ಅವರ ಮೇಲೆ ಮಾರಣಾಂತಿಕ ಒಂದು